ಫಾಸ್ಟ್ ಫುಡ್ನ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಓಲೆ ಬೆಲ್ಲ ಎಂದರೆ ಏನೆಂದು ಕೇಳುವ ಪರಿಸ್ಥಿತಿಗೆ ತಲುಪಿದ್ದೇವೆ. ಔಷಧೀಯ ಗುಣ ಹೊಂದಿದ ಓಲೆ ಬೆಲ್ಲವನ್ನ ತಯಾರಿಸುವುದೆಂದರೆ ಅದೊಂದು ಸಾಹಸ. ಯಾಕೆ ಅಂತೀರಾ? ಬನ್ನಿ ಈ ಸ್ಟೋರಿ ನೋಡಿ. ಮರೆಯಾಗುತ್ತಿರುವ ಔಷಧೀಯ ಗುಣ ಹೊಂದಿದ ಓಲೆ ಬೆಲ್ಲ. ಶುದ್ಧ ಓಲೆ ಬೆಲ್ಲ ತಯಾರಿಕೆಯಲ್ಲಿ ತೊಡಗಿರುವ ಶ್ರಮಜೀವಿ. ಶೇಂದಿ ತೆಗೆದು ರಾಸಾಯನಿಕ ಬಳಸದೆ ಬೆಲ್ಲ ತಯಾರಿಸುವ ಆನಂದ ಪೂಜಾರಿ. ಓಲೆ ಬೆಲ್ಲ ಔಷಧೀಯ ಗುಣ ಮತ್ತು ಪೌಷ್ಟಿಕಾಂಶ ಹೊಂದಿದ ತುಳುನಾಡಿನ ಸಾಂಪ್ರದಾಯಿಕ ಮದ್ದಿನಲ್ಲಿ ಕಾಣಸಿಗುವ ಪ್ರಮುಖ ಪದಾರ್ಥ. ಈ ಬೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಕಾಣಸಿಗುವುದೇ ಅಪರೂಪ. ಪ್ರಕೃತಿದತ್ತವಾಗಿ ಸಿಗುವ ತಾಳೆ, ತೆಂಗಿನ ಮರಗಳಿಂದ ಶೇಂದಿಯನ್ನ ಇಳಿಸಿ ತಂದು ಓಲೆ ಬೆಲ್ಲ ಮಾಡುವುದೆಂದರೆ ಅದೊಂದು ದೊಡ್ಡ ಸಾಹಸವೇ ಸರಿ. ಹಿಂದಿನ ದಿನಗಳಲ್ಲಿ ಅಲ್ಲಲ್ಲಿ ಈ ಬೆಲ್ಲವನ್ನ ತಯಾರಿಸುತ್ತಿದ್ದರೆ ಈಗ ಮಾತ್ರ ಬಹಳಷ್ಟು ವಿರಳವಾಗಿದೆ. ತಮಿಳುನಾಡಿನಿಂದ ಬರುವ ಕಲಬೆರಕೆ ಬೆಲ್ಲವನ್ನೇ ಜನ ಅವಲಂಬಿಸಬೇಕಾಗಿದೆ. ಆದರೆ ಪೊಳಲಿ ಸಮೀಪದ ಕರಿಯಂಗಳ ಬಡಕಬೈಲ್ ನಿವಾಸಿ ಆನಂದ ಪೂಜಾರಿ ಅವರು ತಮ್ಮ ಹಿರಿಯರ ಕಾಲದಿಂದ ಬಂದ ಓಲೆ ಬೆಲ್ಲ ತಯಾರಿಸುವ ಮೂಲ ಕಸುಬನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಶೇಂದಿ ತೆಗೆದು ಯಾವುದೇ ರಾಸಾಯನಿಕ ಬಳಸದೆ ಸಾವಯವ ಓಲೆ ಬೆಲ್ಲ ತಯಾರಿಸುತ್ತಾರೆ. ಹೆಚ್ಚಾಗಿ ತೆಂಗಿನ ಮರದಿಂದ ಶೇಂದಿ ತೆಗೆಯುವ ಆನಂದ ಪೂಜಾರಿ ಅವರ ಕಾಯಕ ಶುರುವಾಗುವುದೇ ಮುಂಜಾನೆ 4 ಗಂಟೆಗೆ. ಬಾರಿ ಎಲ್ಲಿ ತಾರಿ ಕಟ್ಟರೆ ಶುರು ಮಾಡ್ತದೆ. ನಾನು 17 ವರ್ಷ ತಾರಿ ಕಟ್ಟರೆ ಶುರು ಮಾಡ್ತದೆ. ಫಸ್ಟ್ ಕಲಿ ಇತ್ತು, ಕಲಿ ಮಲ್ ತಂದಿತ್ತೆ. ಕಲಿ ಮಲ್ತದ ಕಲಿ 5 ಏನತ್ತೆ ಬೆಲ್ಲೋ ಕಟ್ಟೆ. ಬೆಲ್ಲ ಒಂಜಿ 10-20 ವರ್ಷ ಬೆಲ್ಲೋ ಕಟ್ಟಿದ್ದು. ಇವತ್ತು ಸಂಜೆ ಬೆಲ್ಲ ಮಲ್ತೊಂದಿಲ್ಲ ಮಗ ಮುಲ್ಪಾನೆ ಬರ್ತದೆ. ಇಲ್ಲಾಡಿಗೆ ಬರ್ತದೆ ಕೊಂದೊಂದಿಲ್ಲ ಬೆಲ್ಲ ಪೂರ. ಯಾನ್ ಇಂಚ ಮಾರ್ಕೆಟ್ ಪೂರ ನಿಮ್ಮಟ್ಟೆ ಯಾನ್ ಪಾರ್ದಜಿ ಯಾನ್ ಕೊಡ್ತಿಲ್ಲ. ಯಾನ ಮೂಲೆ ಬತ್ತು ಹೊರ ಕೊಂದ ಹಾಕಲು ರಿಟರ್ನ್ ಬತ್ತು ಕೊಂದೊಂದಿಲ್ಲ ಬೆಲ್ಲನ್ ತೂದು ಯಾನ್ ಮೈಪುನಾನೇ ಹಾಕ್ಲೆ ಬರ್ಪೇರಿದೆ ಬತ್ತು ಕುಳ್ಳುವೇರು ಉಂದುವೇರು ಅಂಚ ಹಾಕ್ಲೆ ಕೊರೊಂದಿಲ್ಲ ಬೆಲ್ಲ. ಈ ಬೆಲ್ಲದ ಕಲಿ ಬಾರಿ ಬಂಗ ಬಣ್ಣ 3 year ಪೂರ ಮಸ್ತ್ ಬಂಗ. ಈ ಕಲಿ ಅಂಡಲ ಹಿಂಗ್ ಹಾಪುಂಡು ಬೆಲ್ಲದ ಕಲಿಟ್ಟು ಓಟೆಲ ಪಾಯರಜ್ಜಿ ಐನ ಬೆಲ್ಲದ ಕಲಿನ ಮೂಜಿ ಪೊಟ್ಟು ತಾರಿ ಪೋತು ತಿರ್ಗ ಒಂದು ಊರ ಉಪ್ಪೆರಂಡು ಅವು ತಿರ್ಗಾಜಿನ ಮನದಾನಿ ಬೆಲ್ಲ ಹಾಪುಜಿ. ಬೆಲ್ಲಡು ಅವು 100 ಬತ್ತಿ ಬೆಟ್ಟಿ ಕಲಿಟ್ಟು 100 ಬರ್ಪು 100 ಬತ್ತಿನ ಮೂಲ ಬೆಲ್ಲ ಹಾಪುಜಿ. ಬೆಲ್ಲಡು ಮಸ್ತ್ ಬಂಗ ಉಂಟು. ಪಂಡ್ರೆ ಬೆಲ್ಲ ಬಂದ್ರೆ ದಾನೆ ಬೆಲ್ಲ ಹಾಪನ್ ಕಟ್ಟ ಇಜ್ಜ ಬಾರಿ ಬಂಗ ಉಂಟು. ಅವು ತೂಯಿನ ಹಾಕ್ಲಿಕ್ಕೆ ಆಯ್ತಾ ಗೊತ್ತು ಎನ್ನ ಮೂಲ ಬೆಲ್ಲ ಬತ್ತು ಕೊನನಾಗ ಹಾಕಲು ತೂದನಾಗ ಹಾಕ್ಲಿಕ್ಕೆ ಬಾರಿ ಬೇಜಾರು. ಎಂಕ್ ಯಾನ್ ಪಣ್ಣ ರೇಟ್ ಇರ್ದು ಹಾಕಲು ಎಷ್ಟೇ ನಿಂಗೆ ಕೊರೊಂದುಲ್ಲೇರು ಮಸ್ತ್ ಜನ ಕುರಿಯರಿ ಕಾಸು ಬೊರ್ಚಿ ಬಣ್ಣಲ್ಲ ಅಂಜಾವು ಎಂಕತ್ತೆ 30-40 ಲೀಟರ್ ಕಲಿ ಇಟ್ಟು ಒಂಜಿ 2 ಕಟ್ಟ ಚಿಲ್ಲರೆ ಬೆಲ್ಲ ಹಾಪುಂಡು. 40 ಲೀಟರ್ ಕಲಿ ಯಾವ್ದು ಐಟ್ 2 ಕಟ್ಟ ಚಿಲ್ಲರೆ ಬೆಲ್ಲ ಹಾಪುಂಡು. ಬೆಲ್ಲಗು ಯಾನ್ ಮೂಲ 5:30 ಗಂಟೆಗೆ ಮುಲ್ಪದ 3 ದೀಪೆ 4 ಗಂಟೆ ನಲಕ್ಕೋಯ್ನ 4 ಗಂಟೆ ನಲಕದು 3 ಈಮೆತ್ತ ಬೆಲ್ಲದ ಕಲಿ ಈಮೆತ್ತೇನು 3 ಬನಾಲೆಗ್ ಮೈತಿ ಇದು ಪೋಪಿನ ಬೊಕ್ಕ ಇಲ್ಲ ಅಮ್ಮ ಅಲ್ಲಿ ಯಜ್ಜ ಮಂದಿ ಪೂರ ಬೆಲ್ಲನ ಕುಂದ ಒಂದು ಪೇರು ಆಮೇತ ಕೂಡ ಮಿತ್ತ 3 year ಬೋಪೆ ಅಲ್ತು ಊರ 3 ದನ ಒಂಜಿ 8 ಗಂಟೆ ಹಾಪುಂಡು 3 ದನಗ. ಓಲೆ ಬೆಲ್ಲ ಮಾಡುವಾಗ ಶೇಂದಿ ತೆಗೆಯಬೇಕಾದ್ರೆ ಒಂದು ತೆಂಗಿನ ಮರವನ್ನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ 3 ಬಾರಿ ಹತ್ತಬೇಕು. ಬೆಳಿಗ್ಗೆ ತೆಂಗಿನ ಮರದ ಕೊಂಬು ಹದ ಮಾಡಿ ಮಣ್ಣಿನ ಮಡಿಕೆ ಕಟ್ಟಿ ಬಂದರೆ ಮಧ್ಯಾಹ್ನ ಮತ್ತು ಸಂಜೆ ಅದೇ ತೆಂಗಿನ ಮರ ಹತ್ತಿ ಕಟ್ಟಿದ ಪಾತ್ರೆಯಲ್ಲಿ ಸಂಗ್ರಹವಾದ ಶೇಂದಿಯನ್ನ ತಿರುಗಿಸಿ ಬರಬೇಕು. ಮರುದಿನ ಮುಂಜಾನೆ ಅದನ್ನು ತಂದು ದೊಡ್ಡ ಬಾಣಲೆಗೆ ಹಾಕಿ ಒಲೆಗೆ ಇಟ್ಟು ಬೆಲ್ಲ ಮಾಡುವ ಕಾರ್ಯ ಶುರು ಆಗುತ್ತದೆ. ಸುಮಾರು 4 ಗಂಟೆ ನಿರಂತರ ಕುದಿದ ನಂತರ ಒಂದು ಹದಕ್ಕೆ ಬರುತ್ತದೆ. ನಂತರ ಬಾಣಲೆಯನ್ನ ಕೆಳಗಿಳಿಸಿ ಬೆಲ್ಲ ಮಾಡಲು ತಯಾರಾದ ಪಾಕವನ್ನ ತಿರುಗಿಸಿ ಬಟ್ಟೆಯ ಮೇಲಿರಿಸಿದ ತಾಳೆ ಮರದ ಗರಿಯ ಅಚ್ಚಿಗೆ ಸುರಿಯಲಾಗುತ್ತದೆ. ಕೇವಲ 5 ನಿಮಿಷದಲ್ಲಿ ಪಾಕ ಗಟ್ಟಿಯಾಗಿ ಓಲೆ ಬೆಲ್ಲ ತಯಾರಾಗುತ್ತದೆ. ಎನ್ನ ಅಮ್ಮೇರೊಂಜಿ ಸೈನಾಗ ಒಂಜಿ ಪಾತ್ರ ಅಂತೀರಿ ಈ ತಾರಿನ ಒಂಜಿ ಬುಡಚ್ಚಿ ಯಾನ್ ಎಣ್ಣ ಕಸಪುನಿ ಏನು ಒರಿಪೋಡು ಒಂದು ಅಂಚಾರ್ನ ಅಮ್ಮೇರ್ನ ಪಾತ್ರ ನಾನು ಒಂಜಿ ಒರ್ತೊಂದುಲ್ಲೆ ದಯಮಂಡ ಹೆಂಗೊಂಜಿ ಒರ್ಪೋಡು ಬಂದ ಒಂಜಿ ಬಾರಿ ಆಸೆ. ಎನ್ನ ಅಮ್ಮೇರು ದುಂಬಿ ಬೆಲ್ಲ ಪೂರ ಮಲ್ತೊಂದಿತ್ತೇರು. ಬೆಲ್ಲ ಕಲ್ಲೀರ್ ತೆಚ್ಚ ಬೆಲ್ಲನೇ ಒಂದಿತ್ತನು. ಈ ಬೆಲ್ಲ ಒಯ್ಕ್ ಮಾತ ಪೋಪನ್ ಗೊತ್ತನೆ ಈ ಕ್ಯಾನ್ಸರ್ಗ್ ಒಂಜೆಣ್ಣು ನಂಬರ್ಗೆಂದು ಬೆಲ್ಲ ಕ್ಯಾನ್ಸರ್ ದಾಕ್ಲು ಮಸ್ತ್ ಜನ ಬತ್ತದು ಬೆಲ್ಲ ನೀ ಕೊನೊಂದುಲ್ಲೆ ಕ್ಯಾನ್ಸರ್ಗ್ ಬೊಕ್ಕ ನೆತ್ತೇರ್ ದೆಕ್ ಬೊಕ್ಕ ಜೋಕುಲೆಗ್ ತಿನ್ನಿಯಾರೆ ಕಾಂಡೆಲಾಕದು ಇನ್ನು ನಮ್ಮ ಮಕ್ಕಳ ತಿನ್ನೋಲಿ ಜೋಕುಲಂದತ್ತು ಎನ್ನ ಮಲ್ಪನ ಬೆಲ್ಲ ಏರೆಲ್ಲ ತಿನ್ನೋಲಿ ಅವನ್ನ ಎನ್ನ ಒರಿಜಿನಲ್ ಬೆಲ್ಲ ಬಂಡ ಅಂಗಾರ್ತ ಡುಪ್ಲಿಕೇಟ್ ಬೆಲ್ಲ ಎಂಕ್ಲೆ ಬಂಡ ಎಂಕ್ ಒಂಜಿ ಕಟ್ಟ ಅಂಡಲ್ಲ ಯಾವು ದಯ ಬಂಡ ಎಂಕ್ಲೆ ಎನ್ನ ಅಮ್ಮೇರು ಕಲ್ಪನೆ ಕಸಬುನಿ ಮಲ್ತೊಂದುಲ್ಲೆ. ಸುಮಾರು 30ರಿಂದ 35 ಲೀಟರ್ ಶೇಂದಿಯಿಂದ 2 ಕಟ್ಟು ಓಲೆ ಬೆಲ್ಲ ತಯಾರಾಗುತ್ತದೆ. ಒಂದು ಕಟ್ಟಿನಲ್ಲಿ 24 ಬೆಲ್ಲ ಇರುತ್ತದೆ.
ಆನಂದ ಪೂಜಾರಿಯವರ ತಾಯಿ ತಾಳೆ ಮರದ ಗರಿಯಲ್ಲಿ ಬೆಲ್ಲವನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಕಟ್ಟಿಕೊಡುತ್ತಾರೆ. ಇವರು ತಯಾರಿಸಿದ ಈ ಸಾವಯವ ಓಲೆ ಬೆಲ್ಲಕ್ಕೆ ಸಖತ್ ಡಿಮ್ಯಾಂಡ್ ಇದ್ದು ರೆಡಿಯಾದ ತಕ್ಷಣ ಖಾಲಿಯಾಗುತ್ತದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಪಡೀಲ್, ಮಂಗಳೂರು, ಉಡುಪಿ ಭಾಗದಿಂದಲೂ ಈ ಬೆಲ್ಲಕ್ಕಾಗಿ ಜನ ಬರುತ್ತಾರೆ. ಏನೇ ಆಗ್ಲಿ, ಆನಂದ ಪೂಜಾರಿಯವರ ಈ ಓಲೆ ಬೆಲ್ಲ ತಯಾರಿ ಒಂದು ಸಾಹಸವೇ ಸರಿ. ನಿಶಾಂತ್ ಕಿಲೆಂಜೂರು, ನಮ್ಮ ಕುಡ್ಲ 24/7, ಕಿನ್ನಿಗೋಡಿ.